ಮಂಗಳೂರಿನ ಕೂಳೂರಿನಲ್ಲಿರುವ ರೆನಾಲ್ಟ್ ಕಾರ್ ಶೋರೂಮ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ರೆನಾಲ್ಟ್ ಕ್ವಿಡ್ ಕಾರು ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆಗೊಂಡಿತು. ರೆನಾಲ್ಟ್ ಕಾರು ತಯಾರಿಕಾ ಕಂಪನಿ ತನ್ನ ಹೊಸ ಕ್ವಿಡ್ ಕಾರನ್ನು ಬಿಡುಗಡೆಗೊಳಿಸಿದೆ. ಅತ್ಯಾಧುನಿಕ ಶೈಲಿಯ ನೂತನ ತಂತ್ರಜ್ಞಾನ ಹೊಂದಿರುವ ಕಾರು ಇದಾಗಿದೆ. ಮಂಗಳೂರಿನ ಕೂಳೂರಿನಲ್ಲಿರುವ ಇನಾಕ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ನ ರೆನಾಲ್ಟ್ ಕಾರ್ ಶೋರೂಮ್ನಲ್ಲಿ ಕ್ವಿಡ್ ಕಾರು ಬಿಡುಗಡೆ ಸಮಾರಂಭ ನಡೆಯಿತು. ನೂತನ ಕ್ವಿಡ್ ಕಾರನ್ನ ಎಸ್ಬಿಐಯ ಎಜಿಎಂ ವಿದ್ಯಾಧರ ಅವರು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಅನಂತರ ಕಾರನ್ನ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು. ಇದೇ ವೇಳೆ ಅವರು ವೆಬ್ಸೈಟ್ ಅನ್ನ ಅನಾವರಣಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ರೆನಾಲ್ಟ್ ಸಂಸ್ಥೆಯಿಂದ ಹೊಸ ಕಾರು ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಂಡಿದೆ. ಇನ್ನಷ್ಟು ಆಧುನಿಕ ತಂತ್ರಜ್ಞಾನ ಹೊಂದಿರುವ ಕಾರುಗಳನ್ನು ಬಿಡುಗಡೆಗೊಳಿಸಲಿ ಎಂದು ಶುಭ ಹಾರೈಸಿದ್ರು. ಬಹಳಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ, ಬ್ಯಾಂಕುಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಟೆಕ್ನಾಲಜಿಯಲ್ಲಿ ನೋಡ್ತಾ ಇದ್ದೀವಿ. ನಾವು ಇದೇ ದಿನಗಳಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಈ ಎಲ್ಲ ವಿಷಯಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ಇದೆ. ಎಲ್ಲ ಥರದ ಉನ್ನತ ಟೆಕ್ನಾಲಜಿ ಪ್ರಾಡಕ್ಟ್ಸನ್ನು ಕೊಡಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದೆಲ್ಲವನ್ನು ನಮ್ಮ ಗ್ರಾಹಕರು ಬಳಸಿಕೊಳ್ಬೇಕು ಅಂತಲೂ ಹೇಳಿ ಬಯಸ್ತಿದ್ದೇನೆ. ಶ್ರೀಯುತ ಮೆಂಡಿಸ್ ಅವರು ಅವರ ಕೈಗುಣೆಯನ್ನು ಈ ಬಂಗಾರ ಅಂತ ಹೇಳ್ತಾರೆ, ಗೋಲ್ಡನ್ ಟಚ್ ಈ ಥರ ಇರುವಂಥದ್ದು ಹೋದಲ್ಲೆಲ್ಲ ಅವರ ಉದ್ಯಮಗಳನ್ನು ಸಕ್ಸಸ್ ಮಾಡ್ತಾ ಬಂದಿದ್ದಾರೆ. ಅದು ನಮಗೂ ಕೂಡ ಸಂತೋಷನೇ. ಯಾವುದೇ ಬಿಸ್ನೆಸ್ ಮ್ಯೂಚುವಲ್ ಬೆನಿಫಿಟ್ ಅಂತ ಹೇಳ್ತೀವಿ, ಅಂದರೆ ಇಬ್ಬರು ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ ಒಳ್ಳೆಯದಾದಾಗಷ್ಟೇ ಆ ಬಿಸ್ನೆಸ್ ಇನ್ನಷ್ಟು ಒಳ್ಳೆಯದಾಗುತ್ತೆ, ದೀರ್ಘಕಾಲಕ್ಕೆ ಅದು ಬೆಳೀಲಿಕ್ಕೆ ಕಾರಣ ಆಗುತ್ತೆ. ಈ ಒಂದು ಶುಭ ಅವಸರದಲ್ಲಿ ಹೊಸ ಒಂದು ಕಾರನ್ನು ಉನ್ನತೀಕರಿಸಿದ ಶ್ರೇಣಿ ವರ್ಷನನ್ನು ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಇದು ಒಂದು ನಿಮಿತ್ತ ಮಾತ್ರ ಅಂತ ನಾನು ಹೇಳ್ತಿದ್ದೀನಿ. ಭಾಳ ಚೆನ್ನಾಗಿ ಮುಂದೆ ಬಂದಿದೆ, ಇನ್ನು ಕೂಡ ಮುಂದೆ ನಡೀತದೆ ಚೆನ್ನಾಗಿ ಅನ್ನೋ ಧೈರ್ಯ ನನಗಿದೆ. ಯಾಕಂದರೆ ಆ ಥರದ ಒಂದು ಆಂಟರ್ಪ್ರಿನರ್ಶಿಪ್ ಅವರಲ್ಲಿ ನಾನು ಕಂಡಿದ್ದೀನಿ. ಈ ತಂಡಕ್ಕೆ, ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಅನಂತರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಮಿಲ್ ತುಳು ಸಿನಿಮಾದ ನಟಿ ನವ್ಯ ಪೂಜಾರಿ ಅವರು ಮಾತನಾಡಿ, ಕಾರು ಖರೀದಿಸುವವರಿಗೆ ಅವಕಾಶವನ್ನ ರೆನಾಲ್ಟ್ ಶೋರೂಮ್ ಅವರು ಮಾಡಿಕೊಟ್ಟಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದ್ರು. Part of Renault family today. I don't have that car craze, but I can say Renault produces the classic cars because many of my family members owns Renault, so I can say that. So I wish all the best for the new Kwid. May the best and successful sales be this year. I would like to thank everyone for giving me such a beautiful opportunity to be a part of Renault family today. Thank you. ರೆನಾಲ್ಟ್ ಕಾರ್ ಶೋರೂಮ್ನ ಎಂಡಿ ಅರುಣ್ ಮೆಂಡಿಸ್ ಅವರು ಮಾತನಾಡಿ, ನೂತನ ಕಾರನ್ನ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದೇವೆ ಅಂತ ಅವರು, ಕಳೆದ 6 ತಿಂಗಳಿಂದ ಗ್ರಾಹಕರು ತುಂಬು ಹೃದಯದಿಂದ ನಮಗೆ ಸಹಕರಿಸಿದ್ದಾರೆ ಎಂದು ಹೇಳಿದ್ರು. ಪ್ರೀತಿಯ ಎಲ್ಲ ಕೊಲೀಗ್ಸ್, ನಮ್ಮೊಟ್ಟಿಗಿರುವ ರೆನೋ ಎಲ್ಲ ಸಿಬ್ಬಂದಿ ವರ್ಗದವರೇ, ನಮ್ಮೊಟ್ಟಿಗೆ ರಿಲಯನ್ಸ್ ಇನ್ಶೂರೆನ್ಸ್ ಕಂಪನಿಯವರಿದ್ದಾರೆ, ಮತ್ತು ಬಜಾಜ್ ಇನ್ಶೂರೆನ್ಸ್ ಕಂಪನಿಯವರಿದ್ದಾರೆ, ರೆನಾಲ್ಟ್ ನಿಸಾನ್ ಫೈನಾನ್ಸ್ನವರಿದ್ದಾರೆ, ನಮ್ಮ ಪ್ರೀತಿಯ ಗ್ರಾಹಕರಿದ್ದಾರೆ. ಸುಮಾರು 6 ತಿಂಗಳ ಹಿಂದೆ ನಾವು ರೆನಾಲ್ಟ್ ಅನ್ನು ಮಂಗಳೂರಲ್ಲಿ ಈ
ಈ ಸ್ಥಳದಲ್ಲಿ ಆರಂಭಿಸಿದೆವು. ನಮಗೆ ಇಷ್ಟೊತ್ತಿಗೆ ಯಾವುದೇ ಒಂದು ಸಂದರ್ಭ ಸಿಗಲಿಲ್ಲ, ನಮ್ಮ ಗ್ರಾಹಕರನ್ನು ಕರೆದು ಇಂಥ ಒಂದು ಫಂಕ್ಷನನ್ನು ಮಾಡುವ ಅವಕಾಶ ಸಿಗಿರಲಿಲ್ಲ. ಲಾಸ್ಟ್ ಇಯರಲ್ಲಿ ನಮಗೆ ಸಡನ್ ಶವರ್ಲೆ ಕ್ಲೋಸ್ ಆಗಿರುವಾಗ ಆ ಟೈಮಲ್ಲಿ ನಮ್ಮೊಟ್ಟಿಗೆ ತುಂಬರಾದಿಂದ ತುಂಬ ಸಹಕಾರ ನೀಡಿದವರೆಂದರೆ ನಮ್ಮ ಗ್ರಾಹಕರು ಫಸ್ಟ್. ಸೆಕೆಂಡ್ ನಮ್ಮ ಸ್ಟಾಫ್ ಥ್ರೂಔಟ್. ನಮ್ಮ ಮೇಲಿ ಶವರ್ಲೆ ಸಡನ್ ಕ್ಲೋಸ್ ಆಯಿತು, ಅಲ್ಲಿಂದ ನಮ್ಮ ಫುಲ್ ಸ್ಟಾಫ್ ಎಲ್ಲ ಸೇಲ್ಸ್ ಹಾಗೂ ಸರ್ವಿಸ್ ಎಲ್ಲರೂ ಇಲ್ಲಿದ್ದಾರೆ. ಎಲ್ಲರೂ ನಮ್ಮೊಟ್ಟಿಗೆ ನಿಂತು ನಮ್ಮ ಕಂಪನಿಗೆ ಹೆಗಲಿಗೆ ಹೆಗಲು ಕೊಟ್ಟು ಥ್ರೂಔಟ್ ನಮಗೆ ಎಷ್ಟು ಸಪೋರ್ಟ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಅವರು ಮಾಡಿದ್ದಾರೆ. ಸೊ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆ್ಯಂಡ್ ಕಾಂಗ್ರ್ಯಾಚುಲೇಟ್ ಆಲ್ ಅವರ್ ಸ್ಟಾಫ್. ಕಾರ್ಯಕ್ರಮದಲ್ಲಿ ಗ್ರಾಹಕರಾದ ಶೇಖ್ ಅಬ್ದುಲ್ ಗಫೂರ್, ಎನ್ ರಾಜು, ರಾಮಚಂದ್ರ, ಎಂಎನ್ ದಿನಕರ್, ಜಾರ್ಜ್ ಡಿಸೋಸಾ, ಡಾಕ್ಟರ್ ಪ್ರಸನ್ನ, ಅಭಿಷೇಕ್ ಅವರಿಗೆ ಕಾರಿನ ಕೀಯನ್ನ ಹಸ್ತಾಂತರಿಸಲಾಯಿತು. ಈ ಸಂದರ್ಭ ರೆನಾಲ್ಟ್ ಕಾರ್ ಶೋರೂಮ್ನ ಬಿಸಿನೆಸ್ ಹೆಡ್ ಮೊಹಮ್ಮದ್ ರಿಜ್ವಾನ್, ಜೆನಿಫರ್, ಅರುಣ್ ಮೆಂಡಿಸ್ ಮತ್ತಿತರರು ಉಪಸ್ಥಿತರಿದ್ದರು. ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಂಡ ಕ್ವಿಡ್ ಕಾರು ಹೊಸ ವೈಶಿಷ್ಟ್ಯತೆಗಳನ್ನು ಪಡೆದುಕೊಂಡಿದ್ದು, ಕಾರಿನ ಮುಂಭಾಗದಲ್ಲಿ ಹೆಡ್ ಲ್ಯಾಂಪ್ನಲ್ಲಿ ಸಿ ಆಕಾರದ ಲೈಟ್ ರೆನಾಲ್ಟ್ ಸಂಸ್ಥೆಯ ಚಿಹ್ನೆಯನ್ನ ಹೈಲೈಟ್ ಮಾಡುವ ಹಾಗೆ ರೇಸರ್ ಶಾರ್ಪ್ ಫ್ರಂಟ್ ಗ್ರಿಲ್, ಫಾಗ್ ಲ್ಯಾಂಪ್ಸ್ಗಳನ್ನು ಅಳವಡಿಸಲಾಗಿದೆ. ಅಲ್ಲದೆ ಹೊಸದಾಗಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ರಿಯರ್ ಆರ್ಮ್ ರೆಸ್ಟ್ ಮತ್ತು ಹಿಂಭಾಗದ ಪ್ಯಾಸೆಂಜರ್ಗಳಿಗೆ 12V ಸಾಕೆಟ್ ಅನ್ನ ನೀಡಲಾಗಿದೆ. ಇನ್ನು ಕಾರಿನ ಒಳಭಾಗದಲ್ಲಿ ಹೊಸದಾಗಿ 7 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಇಂಟಿಗ್ರೇಟೆಡ್ ನ್ಯಾವಿಗೇಷನ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಲೇನ್ ಚೇಂಜ್ ಇಂಡಿಕೇಟರ್ ಮತ್ತು ಸೀಟ್ ಬೆಲ್ಟ್ ಹಾಗೂ ಲೋಡ್ ಲಿಮೀಟರ್ ಎಂಬ ವೈಶಿಷ್ಟ್ಯತೆಗಳನ್ನು ಅಳವಡಿಸಲಾಗಿದೆ. ಶರಸಾಲಿಯನ್ V4 News 24/7 ಮಂಗಳೂರು.